ಅಸ್ಸಾಂನಲ್ಲಿ ಪ್ರತಿಭಟನಾಕಾರರ ಮೇಲೆ ದಾಳಿ ಹಾಗೂ ಹತ್ಯೆಯನ್ನು ಖಂಡಿಸಿ ಅಸ್ಸಾಂ ಸರ್ಕಾರ ಹಾಗೂ ಪೊಲೀಸ್ ಕ್ರೌರ್ಯದ ವಿರುದ್ಧ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮಿನಿ ವಿಧಾನಸೌಧದ ಮುಂಭಾಗದ ಅಮರ್ ಜವಾನ್ ಜ್ಯೋತಿ ಸ್ಮಾರಕದ ಬಳಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಪಿಎಫ್ಐ ಪುತ್ತೂರು ಜಿಲ್ಲಾಧ್ಯಕ್ಷ ಜಾಬೀರ್ ಅರಿಯಡ್ಕ ಅವರು, ದೇಶದಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿರುವ ನಾವು ಆರ್ಎಸ್ಎಸ್ ವಿರುದ್ಧ ಹೋರಾಟದಲ್ಲಿ ಒಂದಿಂಚು ಹಿಂದೆ ಸರಿಯುವುದಿಲ್ಲ. ದೇಶದ ಅಲ್ಪಸಂಖ್ಯಾತರು ದಲಿತರನ್ನ ಕಡೆಗಣಿಸುವುದಾದರೆ ಆರ್ಎಸ್ಎಸ್ಗೂ ಮುಂದೊಂದು ದಿನ ಇಂತಹ ಪರಿಸ್ಥಿತಿ ಬರಲಿದೆ ಎಂದು ಎಚ್ಚರಿಸಿದರು. ಈ ದೇಶದಲ್ಲಿ ಮುಸ್ಲಿಂ ಸಮುದಾಯವನ್ನು ಮಿಸ್ಗೈಡ್ ಮಾಡುವಂತ ಕಾಂಗ್ರೆಸ್ನ ಕೆಲ ನಾಯಕರಿದ್ದಾರೆ. ಆ ಕಾಂಗ್ರೆಸ್ನ ನಾಯಕರು ಪುತ್ತೂರಿನಲ್ಲಿ 2 ಕಾಮಿಡಿ ಪೀಸ್ ಇವೆ. ಅದು ಅದೇ ಪದೇ ಬ್ಲಾಕ್ ಕಚೇರಿಯಲ್ಲಿ ಕೂತುಕೊಂಡು ಎಸ್ಡಿಪಿ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದ್ದದು. ಅವರಿಗೆ ಬೇರೆ ಪತ್ರಿಕಾಗೋಷ್ಠಿ ಮಾಡ್ಲಿಕ್ಕೆ ಅವರಿಗೆ ಏನಿಲ್ಲ. ಎಸ್ಡಿಪಿಯ ವಿಚಾರ ಸಿಕ್ಕಿದ್ರೆ ಮಾತ್ರ ಅವರಿಗೆ ಪತ್ರಿಕಾಗೋಷ್ಠಿ. ಯಾಕೆ ಆ ಪತ್ರಿಕಾಗೋಷ್ಠಿ ವೀರರಿಗೆ ಅಸ್ಸಾಮಿನ ಆ ಕ್ರೌರ್ಯ ಯಾಕೆ ಕಾಣಲಿಲ್ಲ? ಅವರಿಗೆ ಯಾಕೆ ಪ್ರತಿಭಟಿಸಲಿಲ್ಲ ಅವರು? ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ರಾಜ್ಯ ಕಾರ್ಯದರ್ಶಿ ಅಶ್ರಫ್ ಎಕೆ ಅವರು ಮಾತನಾಡಿ, ಅಸ್ಸಾಂ ನಿರಂತರ ವಿವಾದಕ್ಕೀಡಾಗುವ ರಾಜ್ಯ, ಎನ್ಎಸ್ಆರ್ಗೆ ಬಲಿಯಾದ ರಾಜ್ಯ, ಒಂದು ವರ್ಗವನ್ನ ಗುರಿಪಡಿಸುವ ಷಡ್ಯಂತ್ರ ನಿರಂತರವಾಗಿ ನಡೆಯುತ್ತಿದೆ ಎಂದು ಆರೋಪಿಸಿದರು. ಮೂಲಭೂತ ಸೌಕರ್ಯಗಳಲ್ಲಿ ಅವರಿಗೆ ಬೇಕಾದಂತಹ ವಸತಿ, ಅವರಿಗೆ ಬೇಕಾದಂತಹ ಊಟ, ನೀರು, ವಿದ್ಯುತ್, ರಸ್ತೆ, ಶೌಚಾಲಯ ಸೇರಿದಂತೆ ಇಂತಹ ಮುಖ್ಯವಾದಂತಹ ವಿಚಾರಗಳನ್ನ ಕಟ್ಟಕಡೆಯ ಪ್ರಜೆ ತಲುಪಿಸುವಲ್ಲಿ ಯಾವ ಆಡಳಿತ ವರ್ಗ ಯಶಸ್ಸಾಗುತ್ತೋ ಖಂಡಿತವಾಗಿಯೂ ಅಂತಹ ಆಡಳಿತವನ್ನ ಒಂದು ಯಶಸ್ವಿಯಾದ ಆಡಳಿತ ಅಂತೇಳಿ ಹೇಳ್ಬೋದು. ಆದ್ರೆ ಅಸ್ಸಾಮಿನಲ್ಲಿ ಬಹಳಷ್ಟು ಮಂದಿ ಇವತ್ತು ಕೂಡ ನಿರಾಶ್ರಿತರಾಗಿದ್ದಾರೆ. ಅವರಿಗೆ ಸಮರ್ಪಕವಾದ ಆಶ್ರಯಗಳಿಲ್ಲ, ಮನೆಗಳಿಲ್ಲ. ಅದು ಹಲವಾರು ಕಾರಣಗಳಿಂದ. ಅವರು ಬಡವರು ಮಾತ್ರವಲ್ಲ, ಕೆಲವೊಂದು ಪ್ರವಾಹಗಳ ಕಾರಣದಿಂದ, ಭೂಕುಸಿದಂತಹ ಕಾರಣಗಳಿಂದ, ಮಣ್ಣು ಸವೆತದಂತಹ ನದಿ ನೀರು ಹರಿದ ಕಾರಣ, ಹಲವಾರು ಕಾರಣಗಳಿಂದಾಗಿ ಅಸ್ಸಾಮಿನಲ್ಲಿ ಜನರು ತಮ್ಮ ಭೂಮಿಯನ್ನು ಕಳೆದುಕೊಂಡಿದ್ದಾರೆ. ಅವರು ನಮ್ಮ ದೇಶದ ನಿವಾಸಿಗಳು ಅಂತ ಹೇಳೋದಕ್ಕೆ ಅವರಿಗೆ ಬೇಕಾದಂತಹ ದಾಖಲೆಗಳು ಅವರಲ್ಲಿದೆ, ಆಧಾರ್ ಕಾರ್ಡ್ ಇದೆ, ಎಲ್ಲ ರೀತಿಯ ವ್ಯವಸ್ಥೆಗಳಿದೆ. ಆದರೆ ಅವರಿಗೆ ಸಮರ್ಪಕವಾದ ಒಂದು ಜಾಗ ಇಲ್ಲ, ಮನೆ ಇಲ್ಲ. ಎಸ್ಡಿಪಿ ಅಧ್ಯಕ್ಷ ಇಬ್ರಾಹಿಂ ಸಾಗರ್, ಅಶ್ರಫ್ ಬಾಬು, ಸಿದ್ದಿಕ್, ಹಮೀದ್ ಸಾಲ್ಮರ, ಉಮರ್ ಕುರ್ನಡ್ಕ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.